ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದ ಬಸ್ಸು ದುರಂತ ದುರದೃಷ್ಟಕರ ಎಂದು ಗೃಹ ಸಚಿವ dr.g.parameshwar ಹೇಳಿದ್ದಾರೆ. ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಅವರು, ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ. ಬಸ್ ಅನ್ನು ಬಿಟ್ಟು ಓಡಿ ಹೋದ ಚಾಲಕನನ್ನ ಹುಡುಕಾಟ ನಡೆಸಲಾಗ್ತಾ ಇದೆ. ಘಟನೆ ಯಾಕಾಯಿತು ಎನ್ನುವ ಬಗ್ಗೆ ತನಿಖೆ ನಡೀತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಯವರು ಸ್ಥಳಕ್ಕೆ ಭೇಟಿ ನೀಡಿದ್ದು ಪರಿಹಾರದ ಬಗ್ಗೆ ನಿರ್ಧಾರ ಕೈಗೊಳ್ಳಲಿದ್ದಾರೆ ಅಂತ ಹೇಳಿದ್ರು. ಒಂದು ಹಳ್ಳಿಗೆ ಬಸ್ಸು ಕೆನಾಲ್ಗೆ ಬಿದ್ದು ಬಸ್ನಲ್ಲಿರೋರು ಒಬ್ಬ ಹುಡುಗನ ಬಿಟ್ಟು ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಮುಳುಗಡೆ ಆಗಿದ್ದಾರೆ. 25-30 ಶವ ಹೊರಗಡೆ ತಪ್ಪಿದ್ದಾರೆ. ಇನ್ನು ಎಷ್ಟು ಒಳಗಡೆ ಸಿಕ್ಕಾಕೊಂಡಿದೆ ಇನ್ನೂ ಮಾಡ್ತಾ ಇದ್ದಾರೆ, ಎಕ್ಸರ್ಸೈಸ್ ಮಾಡ್ತಾ ಇದ್ದಾರೆ. ಇದು ದುರದೃಷ್ಟಕರ. ಯಾರಿಂದ ತಪ್ಪಾಗಿದೆ? ಡ್ರೈವರ್ ಓಡಿ ಹೋಗಿದ್ದಾನೆ, ಅದರಿಂದ ಡ್ರೈವರ್ನ ಹುಡುಕ್ತಿದ್ದಾರೆ. ಯಾಕೆ ಈ ರೀತಿ ಆಗಿದೆ ಅನ್ನೋದು ಯಾರಿಗೂ ಕೂಡ. ಇನ್ನು ಬಿಜೆಪಿಯವರ ಫೋನ್ ಕದ್ದಾಲಿಕೆ ಆರೋಪ ಆಧಾರರಹಿತ ಎಂದ ಪರಮೇಶ್ವರ್, ಬಿಜೆಪಿಯವರು ಹೇಳಿದ್ದನ್ನ ನೀವು ನಂಬಬೇಡಿ, ರಾಜ್ಯದ ಜನತೆಯೂ ನಂಬಲ್ಲ ಎಂದು ಹೇಳಿದ್ರು. ಸರ್ಕಾರ ಫೋನ್ ಕದ್ದಾಲಿಕೆ ಮಾಡ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ. ಯಾವಾಗಲೂ ಮಾಡ್ತಾನೆ ಇರ್ತಾರೆ ಆರೋಪ, ಬೇಕಾದ ಮಾಡ್ತಾರೆ. ಅವ್ರು ಮಾಡಿದ ಆರೋಪ ಎಲ್ಲ ಸತ್ಯ ಅಂತೇಳಿ ನೀವು ಭಾವಿಸಬೇಡಿ, ರಾಜ್ಯದ ಜನತೆನೂ ಭಾವಿಸೋದಿಲ್ಲ. ಪೊಲೀಸ್ ಇಲಾಖೆಗೆ ಸಂಬಂಧಿಸಿದ ಔರಾದ್ಕರ್ ಸಮಿತಿ ವರದಿ ಜಾರಿ ಶೀಘ್ರ ಆಗಲಿದೆ, ಆದರೆ ಯಾವುದೇ ದಿನವನ್ನ ನಿಗದಿಪಡಿಸಿಲ್ಲ. ಇದರ ಬಗ್ಗೆ ಚರ್ಚೆ ನಡೆದಿದೆ. ಸಮಿತಿಯ ವರದಿಗೆ ನ್ಯಾಯ ಒದಗಿಸುವುದಾಗಿ ತಿಳಿಸಿದ್ರು. ಇನ್ನು ರಾಮ ಮಂದಿರ ನಿರ್ಮಾಣ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಪರಮೇಶ್ವರ್, ಬಿಜೆಪಿ ಇದುವರೆಗೂ ರಾಮ ಮಂದಿರದ ವಿಚಾರದಲ್ಲಿ ರಾಜಕೀಯವನ್ನೇ ಮಾಡುತ್ತಾ ಬಂದಿದೆ. ದೇವರ ಹೆಸರಿನಲ್ಲಿ ಇಟ್ಟಿಗೆ ಹಣ ಸಂಗ್ರಹಿಸಿರುವ ಬಿಜೆಪಿ ರಾಮ ಮಂದಿರವನ್ನ ಇದುವರೆಗೂ ಕಟ್ಟಿಲ್ಲ. ಇದೆಲ್ಲದಕ್ಕೂ ದೇಶದ ಜನತೆ 2019 ಚುನಾವಣೆಯಲ್ಲಿ ಉತ್ತರ ನೀಡಲಿದ್ದಾರೆ ಎಂದು ಹೇಳಿದ್ರು. ದೇಶದಲ್ಲಿ ರಾಜಕಾರಣವನ್ನು ಮಾಡೋದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಅಡಿಪಾಯ ಹಾಕಿದರು. ಸುಮಾರು ಚುನಾವಣೆಗಳನ್ನು ಅದರ ಹೆಸರಿನಲ್ಲಿ ಮಾಡಿದ್ದಾರೆ. ದೇವರ ಹೆಸರಿನಲ್ಲಿ ಅವರು ಹಣ ಕಲೆಕ್ಟ್ ಮಾಡಿದರು, ಇಟ್ಟಿಗೆ ಕಲೆಕ್ಟ್ ಮಾಡಿದರು, ಇಡೀ ದೇಶದಲ್ಲಿ ಪಾದಯಾತ್ರೆಗಳು ಮಾಡಿದರು. ಆದರೆ ರಾಮ ಮಂದಿರ ಮಾತ್ರ ಆಗಲೇ ಇಲ್ಲ. ಪ್ರತಿ ಚುನಾವಣೆ ಬಂದಾಗೆಲ್ಲ ಈ ಇಶ್ಯೂವನ್ನು, ರಾಮ ಮಂದಿರದ ಇಶ್ಯೂವನ್ನು ಅವರು ಕೈಗೆತ್ತಿಕೊಳ್ತಾರೆ. ಅದು ನೇರವಾಗಿ ರಾಜಕೀಯ ದುರುದ್ದೇಶದಿಂದ ಅವರು ಮಾಡ್ತಾ ಇರೋದು ನಮಗೆಲ್ಲರಿಗೂ ಕೂಡ ಇದು ದೇಶದ ಜನರಿಗೆ ಇವತ್ತು ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.